ಕೊಲ್ಲಿಯ ಶ್ರೀ ಶಾರದಾ ಸೇವಾ ಟ್ರಸ್ಟ್ ದನ್ನಿರೆಂಡು ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿದ ಮುತಾಲಿಕೆಡು 38ನೇ ವರ್ಷದ ಶ್ರೀ ಶಾರದಾ ಮಹೋತ್ಸವ ಅಕ್ಟೋಬರ್ 5 ತಾರೀಕು ಶನಿವಾರ 7 ತಾರೀಕು ಸೋಮವಾರ ಮುಟ್ಟ ಧಾರ್ಮಿಕ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮದೊಟ್ಟಿಗೆ ನಡೆಪೆರ ಉಂಡು ಪಂಡದು ಟ್ರಸ್ಟಿ ಶ್ರೀ ತೋನ್ಸೆ ಪುಷ್ಕಲ್ ಕುಮಾರ್ ತೆರಿಪಾದರು. ಸೋಮೇಶ್ವರ ಗ್ರಾಮದ ಕೊಲ್ಯಡು 1982 ಸ್ಥಾಪನೆಯಾಯಿನ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ನಿರಂತರವಾದ ನವರಾತ್ರಿ ಸಂದರ್ಭದ ಶ್ರೀ ಶಾರದಾ ಮಹೋತ್ಸವನ ಧಾರ್ಮಿಕ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮದ ಒಟ್ಟಿಗೆ ಆಚರಿಸಾವಂದು ಬೈದಂಡು. ಕರಿ ವರ್ಷ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಅನ್ನು ರಚಿಸಾದ ಉತ್ಸವ ಸಮಿತಿನ ದುಂಬುದಿ ಒಂದು ಆಸಕ್ತರಿಗೆ ಆರ್ಥಿಕ ಸಹಾಯ, ಶಾಲಾ ಜೋಕ್ಲಿಗೆ ಪುಸ್ತಕ ವಿತರಣೆ, ಶ್ರಮದಾನ, ಹುಚ್ಚುನಾಯಿ ಕಡಿತ ನಿಯಂತ್ರಣ ಲಸಿಕೆ, ಅನಾಥಾಶ್ರಮಗಳಿಗೆ ಅವಶ್ಯಕ ಸಾಮಗ್ರಿಲದ ಕೊಡುಗೆ, ರಾಷ್ಟ್ರೀಯ ದಿನಾಚರಣೆ, ಕ್ರೀಡೋತ್ಸವ ಇಂಚಿತಿ ಅವ್ಯತ ಚಟುವಟಿಕೆಗಳನ್ನು ಸ್ವತಂತ್ರವಾದ ಬೊಕ್ಕ ಬಾಕಿದ ಸಂಸ್ಥೆರದ ಸಹಯೋಗಗಳು ನಡಪೊಂದುಂಡು ಪಂಡದು. ಸುದ್ದಿಗೋಷ್ಠಿ ತೆರಿಪಾಯಿನ ಟ್ರಸ್ಟಿ ಶ್ರೀ ತೋನ್ಸೆ ಪುಷ್ಕಲ್ ಕುಮಾರ್ ಶ್ರೀ ಶಾರದಾ ಮಹೋತ್ಸವ ಅಕ್ಟೋಬರ್ 5 ತಾರೀಕು ಶನಿವಾರ ಕಾಣೆ 8 ಗಂಟೆಗೆ ಸೋಮೇಶ್ವರದ ಶ್ರೀ ಮದ್ದೇಶ್ವರನ ಪೌರೋಹಿತ್ಯಡು ಶ್ರೀ ಶಾರದಾ ಅಪ್ಪನ ವಿಗ್ರಹ ಪ್ರತಿಷ್ಠೆದೊಟ್ಟಿಗೆ ಶುರುವಾದ 7 ತಾರೀಕು ಸೋಮವಾರ ರಾತ್ರಿಡು ಶೋಭಾಯಾತ್ರೆಡು ಮುಗಿತಲಗೆ ತೆರವುಂಡು ಪಂಡ ತೆರಿಪಾಯರು. ಈ ವರ್ಷ 38ನೇ ವರ್ಷದ ಶಾರದೋತ್ಸವಕ್ಕೆ ಬಂದು ನಿಂತಿದ್ದೇವೆ. ಸಾಮಾನ್ಯವಾಗಿ ಮೂಲ ನಕ್ಷತ್ರಕ್ಕೆ ಪ್ರತಿಷ್ಠೆಗೊಳ್ತದೆ. ಆಮೇಲೆ ನಾವು ಉಳ್ಳಾಲದ ಶಾರದೆಗಿಂತ ಒಂದು ದಿವಸ ನಂತರ ನಾವು ವಿಸರ್ಜನೆ ಮಾಡ್ತಾ ಇತ್ತು ಶೋಭಾಯಾತ್ರೆಯೊಂದಿಗೆ. ಹಾಗಾಗಿ ಅದು ಒಂದೇ ದಿವಸ ಬರದಾಗೆ ಕ್ಲಾಶ್ ಆಗದೇ ಇರುವುದು ಕೂಡ ಒಂದು ನೆಲೆಯಲ್ಲಿ ಅದನ್ನು ಮಾಡಿಕೊಂಡು ಬಂದದ್ದು. ಕಡೆಗೆ ನೋಡುವಾಗ ಅದು ಉಳ್ಳಾಲದ ನಂತರದಲ್ಲಿ ಯಾವುದೂ ಅದು ಗಳಿಗೆ ಅಲ್ಲ ದೇವಿಯ ಶೋಭಾಯಾತ್ರೆಗೆ ಎಂಬುದು ಬಂದಾಗ ಕಡೆಗೆ ಅದು ಶ್ರವಣ ನಕ್ಷತ್ರದಲ್ಲೇ ಆಗಬೇಕು ಅಂಥೇಳಿ ಕಂಡು ಬಂದ ನೆಲೆಯಲ್ಲಿ ನಾವೀಗ ಇದನ್ನು ಶ್ರವಣ ನಕ್ಷತ್ರ 7ನೇ ತಾರೀಕು ವಿಸರ್ಜನೆ ಮಾಡ್ತೇವೆ. ಮತ್ತು ಅದರ ನಂತರ ಉಳ್ಳಾಲದಾಗ್ತದೆ. ಇದು ಶ್ರವಣ ನಕ್ಷತ್ರಗಳು ಪ್ರತಿ ವರ್ಷ ಅದು 4ನೇ ದಿವಸಕ್ಕೂ ಬರ್ಬೋದಂತೆ, 5ನೇ ದಿವಸಕ್ಕೂ ಬರ್ಬೋದು, ಅಥವಾ 3 ದಿವಸಕ್ಕೆ ಬರ್ಬೋದು. ಈ ವರ್ಷ 3 ದಿವಸಕ್ಕೆ ಬಂದಿದೆ. ಹಾಗಾಗಿ ಮೂಲ ನಕ್ಷತ್ರ 5ಕ್ಕೆ ನಾವು ಆರಂಭಿಸಿದವರು 2 ದಿವಸ ನಾವು ಆಚರಣೆ ಮಾಡಿ ಆಮೇಲೆ 3ನೇ ದಿವಸಕ್ಕೆ ನಾವು 7ನೇ ತಾರೀಕು ಇದನ್ನು ವಿಸರ್ಜನೆ ಮಾಡುವಂಥ ಗಳಿಗೆ ನಮಗೆ ಗಳಿಗೆ ಇದು ಉತ್ತಮವಾದ ಗಳಿಗೆ ಮತ್ತು ಶ್ರೀದೇವಿ ಶಾರದಾ ಮಾತೆಗೆ ಸಮಾಧಾನಕರವಾದಂಥ ಒಂದು ವಿಷಯ ಅಂತೇಳಿ ಕಂಡು ಬಂದ ನೆಲೆಯಲ್ಲಿ ಈ ರೀತಿ ನಾವು ಪರಿವರ್ತನೆಗೊಳಿಸಿದ್ದೇವೆ. 5ನೇ ತಾರೀಕು ಪೂರ್ವಾಹ್ನ ಗಂಟೆ 11ಕ್ಕೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮುಂಬಯಿಯ ಉದ್ಯಮಿ ಶ್ರೀ ರಾಮನ್ ಶೆಟ್ಟಿ ಉದ್ಘಾಟಿಸಲಿದ್ದು, ಹರಿಕಥಾ ಪರಿಷತ್ ಟ್ರಸ್ಟ್ ಮಂಗಳೂರು ಇದರ ಅಧ್ಯಕ್ಷರಾದಂಥ ಶ್ರೀ ಕೆ ಮಹಾಬಲಿ ಶೆಟ್ಟಿಯವರು ಸಮಾರಂಭದ ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ. ಉಡುಪಿಯ ಸಂವೇದನಾ ಫೌಂಡೇಶನ್ ಸಂಸ್ಥಾಪಕರಾದಂಥ ಪ್ರಕಾಶ್ ಮಲ್ಪೆ ಧಾರ್ಮಿಕ ಉಪನ್ಯಾಸ ನೀಡಲಿಕ್ಕಿದ್ದಾರೆ. ಅದೇ ರೀತಿ 5 ತಾರೀಕು ಶನಿವಾರ ಕಾಣೆ 11 ಗಂಟೆಗೆ ಧಾರ್ಮಿಕ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉದ್ಯಮಿ ಶ್ರೀ ರಾಮಣ್ಣ ಶೆಟ್ಟಿ ಉದಿಪನ ಮಲ್ಪೆರ ಉಳ್ಳೇರು. ಪ್ರತಿದಿನ ಕಾಂಡೆ ಲಲಿತ ಸಹಸ್ರನಾಮ, ಮಧ್ಯಾಹ್ನ ಪೂಜೆ, ಅನ್ನ ಸಂತರ್ಪಣೆ, ಬಯ್ಯಡು ಭಜನೆ, ರಾತ್ರಿ ಭಜನೆ ಅಂಚಿನೆ ರಂಗ ಪೂಜೆ ನಡಪೆರ ಉಂಡು. 5 ತಾರೀಕು ಬಯ್ಯಡು 7 ಗಂಟೆಗೆ ಮುಗಿತಲದ ಧಾರ್ಮಿಕ ಸಭೆಯಲ್ಲಿ ನಡಪೆರ ಉಂಡು. ಉತ್ಸವದ ಅಂಗವಾದ 21 ತಾರೀಕಿಗೆ ಕಾಂಡೆ ವಿದ್ಯಾರ್ಥಿಗಳಿಗೆ ಬೊಕ್ಕ ಸಾರ್ವಜನಿಕರಿಗೆ ಸಂಗೀತ ಬೊಕ್ಕ ರಸಪ್ರಶ್ನೆ ಸ್ಪರ್ಧೆ ನಡಪೆರ ಉಂಡು ಪಣದು ಶ್ರೀ ಶಾರದಾ ಸೇವಾ ಟ್ರಸ್ಟ್ ಅಧ್ಯಕ್ಷರು ಶ್ರೀ ಪ್ರಕಾಶ್ ಎಚ್ ತೆರಿಪಾಯರು. ಅದೇ ರೀತಿ 38ನೇ ವರ್ಷದ ಉತ್ಸವದಲ್ಲಿ 5ನೇ ತಾರೀಕು ರಾತ್ರಿ 8 ಗಂಟೆಗೆ ಮಹಾರಂಗಪೂಜೆ ಇದೆ. ಆ ರಂಗಪೂಜೆಗೂ ಎಲ್ಲರೂ ಬಂದು ಪ್ರಸಾದ ಸ್ವೀಕರಿಸಿ ಇರಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸ್ನೇಹಿತರು ಪುಷ್ಕಲ್ ಕುಮಾರ್ ಹೇಳಿದ ಹಾಗೆ 3 ದಿವಸ ನಿರಂತರ ಅನ್ನದಾನ ಇದೆ. ಇದಕ್ಕೂ ಎಲ್ಲರೂ ಸಹಾಯ ಸಹಕಾರ ಕೊಡಬೇಕು. ಎಲ್ಲ ನಮ್ಮ ಮಿತ್ರರು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಬೇಕು ಅಂತ ಯಾಚಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಮಾತೆಯ ಸೀರೆ ಎಲ್ಲ ನಮ್ಮ ಆಮಂತ್ರಣ ಪತ್ರದಲ್ಲಿ ಕೊಟ್ಟಾಗೆ ಪ್ರತಿದಿನ ಮಧ್ಯಾಹ್ನ 2:30 ಗಂಟೆಗಿದೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಗಳಾಗಬೇಕು. ಟ್ರಸ್ಟ್ ಕೋಶಾಧಿಕಾರಿ ಶ್ರೀ ಮೋಹನ್ ಶೆಟ್ಟಿ ಕುಂಪಲ, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಗೌರವಾಧ್ಯಕ್ಷರು ಶ್ರೀ ಸೀತಾರಾಮ್ ಬಂಗೇರ, ಅಧ್ಯಕ್ಷರು ಶ್ರೀ ಗಣೇಶ್ ಕೆ, ಸಂಘಟನಾ ಕಾರ್ಯದರ್ಶಿ ಶ್ರೀ ವಿಶ್ವನಾಥ್ ಕೊಲ್ಯ, ಕಾರ್ಯದರ್ಶಿ ಶ್ರೀ ಜಗಜೀವನ್ ಕೊಲ್ಯ, ಜೊತೆ ಕಾರ್ಯದರ್ಶಿ ಶ್ರೀ ರಾಜೇಶ್ ಕುಮಾರ್ ಕೆಎಸ್, ಸಾಂಸ್ಕೃತಿಕ ಸಂಚಾಲಕರು ಶ್ರೀ ಶೇಖರ್ ಕುಜುಮಗದ್ದೆ, ಕಾರ್ಯಕಾರಿ ಸಮಿತಿ ಸದಸ್ಯರು ಶ್ರೀ ಕಿಶೋರ್ ಕುಮಾರ್, ಟ್ರಸ್ಟ್ ಶ್ರೀ ಸದಾಶಿವ ಕುಜುಮಗದ್ದೆ ಸುದ್ದಿಗೋಷ್ಠಿಗೆ ಇದ್ದರು.